ನಮಸ್ಕಾರ ವೀಕ್ಷಕರೇ, ನಮ್ಮ ಬಿಜೆಪಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನರೇಂದ್ರ ಮೋದಿ ಸರ್ಕಾರದ ಒಂದು ಚೊಚ್ಚಲ ಬಜೆಟ್ ಅಂತಲೇ ಹೇಳಬೇಕಾಗ್ತದೆ. ಯಾಕಂದರೆ ಇದೊಂದು ಪರಿಪೂರ್ಣ ಬಜೆಟ್ ಕೂಡ ಹೌದು. ಇವತ್ತು ವಿತ್ತ ಸಚಿವ ಅರುಣ್ ಜೇಟ್ಲಿ ಅವರು ಮಂಡನೆ ಮಾಡಿದ್ದಾರೆ. ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಲಾಗಿತ್ತು. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಕಾರಣಗಳು ಕೂಡ ಇದು. ಒಂದು ಕಳೆದ ಒಂದು ಕಾಂಗ್ರೆಸ್ ಸರ್ಕಾರದ ನಂತರ ಬಿಜೆಪಿ ಸರ್ಕಾರ ಬಂದಾಗ ಒಂದಷ್ಟು ಆಶೋತ್ತರಗಳನ್ನು ಜನರ ಮುಂದೆ ನರೇಂದ್ರ ಮೋದಿ ಅವರು ಇಟ್ಟದ್ದು, ಅದಕ್ಕೆ ಪೂರಕವಾಗಿ ಯಾವ ರೀತಿಯ ಬಜೆಟನ್ನು ಇಟ್ಟುಕೊಳ್ಳಬಹುದು ಅಂತ ಅನ್ನುವಂಥದ್ದು ಅಭಿವೃದ್ಧಿ ಪರ ಬಜೆಟ್ ಆಗಿರ್ತದೆ. ಬಹಳ ಮುಖ್ಯವಾಗಿ ಮೇಕ್ ಇನ್ ಇಂಡಿಯಾ ಬಜೆಟ್ ಆಗಿರ್ತದ ಅಂತ ಅನ್ನುವಂಥದ್ದು ಒಂದಷ್ಟು ನಿರೀಕ್ಷೆಗಳು ಇದ್ದದ್ದು ಈ ಬಜೆಟ್ ಮೇಲೆ. ಸೊ ಹಾಗಿದ್ರೆ ಬಜೆಟ್ನಲ್ಲಿ ಏನಿದೆ? ಇದು ಅಭಿವೃದ್ಧಿ ಪರ ಬಜೆಟ್ ಹೌದು. ಮೇಕ್ ಇನ್ ಇಂಡಿಯಾ ಈ ಬಜೆಟ್ನಲ್ಲಿ ಅಡಕವಾಗಿದೆಯೋ? ಇನ್ನು ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ಕರಾವಳಿ ಜಿಲ್ಲೆಗಳು ಮಲೆನಾಡಿಗೆ ಸಂಬಂಧಪಟ್ಟಾಗಿ ಇಲ್ಲಿನ ಅಭಿವೃದ್ಧಿಗೆ ಪೂರಕವಾಗಿದೆಯಾ ಈ ಬಜೆಟ್ ಅನ್ನೋದರ ಬಗೆಗೆ ಈ ಒಂದು ಸಂವಾದ. ನನ್ನ ಜೊತೆಗೆ ಕೆನರಾ ಚೇಂಬರ್ಸ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾದಂಥ ನಿಗಮ್ ಬಿ ವಸಾನಿ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ನಿಗಮ್ ಬಿ ವಸಾನಿ ಅವರಿಗೆ ಸ್ವಾಗತ ಸರ್. ಅದೇ ರೀತಿಯಲ್ಲಿ ಕೆನರಾ ಚೇಂಬರ್ಸ್ ಆಫ್ ಕಾಮರ್ಸ್ನ ಮಾಜಿ ಅಧ್ಯಕ್ಷರು ಮತ್ತು ಅದರ ಕನ್ಸಲ್ಟೆಂಟ್ ಆಗಿ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಆಗಿರುವಂಥ ಕುಂಬ್ಳೆ ನರಸಿಂಹ ಪ್ರಭು ಅವರು ನಮ್ಮ ಜೊತೆಗಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್ ಸರ್, ಏನು ಹೇಳ್ಬೋದು ನರಸಿಂಹ ಪ್ರಭುಗಳು, ಎಷ್ಟು ರ್ಯಾಂಕ್ ಕೊಡ್ತೀರಿ ನೀವು ಬಜೆಟಿಗೆ ಅಂತ ಮೊದಲು? ಈ ಬಜೆಟಿಗೆ ನನ್ನ ಪ್ರಕಾರ ಸಾಧಾರಣ 7 out of 10. ಎಸ್, ದಿಸ್ ಇಸ್ ಅ ಬಜೆಟ್ ದ ಎಫೆಕ್ಟ್ ಆಫ್ ವಿಚ್ ವಿ ಕ್ಯಾನ್ ಸಿ ಇನ್ ದ ನೆಕ್ಸ್ಟ್ 4 to 6 months. ಈ ಬಜೆಟ್ ನೋಡುವಾಗ ಏನಿಲ್ಲ ಅಂತ ಕಾಣುತ್ತೆ ಅಟ್ ದ ಔಟರ್ ಆಂಗಲ್ ಯು ಸಿ, ಬಟ್ ಆಸ್ ಯು ಗೋ ಡೀಪರ್ you will find the lot of substance in the budget which we can experience it in the probably next 4 to 6 months. And I think this is one of the bold budget. I'll not say the best budget, one of the bold budget the finance minister has given to this country. And probably yes, we are not very happy with the MSME sector. ಎಸ್, ಅದು ಕೊಡ್ತೇವೆ ಇದು ಕೊಡ್ತೇವೆ ಅಂತ ಅನ್ನೋದು ಸ್ವಲ್ಪ ಕಡಿಮೆ ಇದೆ ಅಂತ ಎಷ್ಟು, ಯಾವ ರ್ಯಾಂಕ್ ಕೊಡ್ಬೋದು? ರ್ಯಾಂಕಿಂಗ್ ಅಲ್ಲಿ ಸರ್, ನಾನು ಇಫ್ ಐ ಆಮ್ ರೆಪ್ರೆಸೆಂಟಿಂಗ್ ದಿ ಕಾಮರ್ಸ್ ಅಂಡ್ ಇಂಡಸ್ಟ್ರಿ, ಈ ಬಜೆಟ್ ಈಸ್ ವೆರಿ ಡಿಸಪಾಯಿಂಟಿಂಗ್. ಅಂದರೆ ನಮ್ಮ ಸಣ್ಣ ಕೈಗಾರಿಕೆ ಅವರಿಗೆ ಎಕ್ಸೈಸ್ ಡ್ಯೂಟಿ ಎಕ್ಸಂಪ್ಷನ್ ಅನ್ನು ನಾವು ಕಳೆದ 6 ವರ್ಷದ ತನಕ ನಾವು ಮನವಿ ಮಾಡ್ತಾ ಇದ್ದೇವೆ ಸೆಂಟ್ರಲ್ ಗೌರ್ಮೆಂಟಿಗೆ ಕಿ 1.5 ಕೋಟಿಯಿಂದ ಅದನ್ನು 3 ಕೋಟಿ ಮಾಡಿ ಅಂತೆ. ಅದು ಕೂಡ ಅವರು ನಮಗೆ ಪಾಸ್ ಮಾಡಲಿಲ್ಲ. ಇದು ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದೇವೆ ನಾವು. ಮ್ಯಾನುಫ್ಯಾಕ್ಚರಿಂಗ್ ಬೇಸನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ನೀವು ಸಣ್ಣ ಕೈಗಾರಿಕೆ ಅವರಿಗೆ ಅಂಥ ಸಪೋರ್ಟ್ ಕೊಡಲಿಲ್ಲ ಆದರೆ ಬಹಳ ಕಷ್ಟ ಉಂಟು ಈ ನಡವಳಿಕೆ ಮೇಕ್ ಇನ್ ಇಂಡಿಯಾ ಮಾಡಲಿಕ್ಕೆ. ಇನ್ನೊಂದಂದರೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅವರು ಇದನ್ನು ಪ್ರೆಸೆಂಟ್ ಮಾಡಿದ್ದಾರೆ ಯಾಕೆ? ಬಿಕಾಸ್ ದಿ ಗವರ್ಮೆಂಟ್ ಹ್ಯಾಸ್ ಗಾಟ್ ಅ majority mandate and he has done it for the people of the country. He has done something out of the box thinking, and we as Mr. Narsim Prabhu just said, we will require time to see how it अच्छे दिन आने वाले ಅಂತದ್ದು ಒಂದು ಮಾತು ಹೇಳ್ತಾ ಇದ್ದೇವೆ. ಎಸ್, ನೋಡೋಣ. ಈಗ ಬಹಳ ಮುಖ್ಯವಾಗಿ ಒಂದು ಸರ್ಕಾರಕ್ಕೆ ಬೇಕಾಗಿರುವಂಥದ್ದು ಜನಪ್ರಿಯ ಬಜೆಟ್ ಹೌದಾ ಅಲ್ವೋ ಅಂತ ಅನ್ನುವಂಥದ್ದು. ಜನಪ್ರಿಯ ಬಜೆಟ್ ಅಂತ ಹೇಳ್ಕೊಳ್ಬಹುದಾ ಈ ಬಜೆಟ್ ಅನ್ನು? See, now if you take about a social, ಜನಸಾಮಾನ್ಯರ ಮಟ್ಟದಲ್ಲಿ ನಾವು, yes, if you take about a social sector, ಅಂದರೆ ಈಗ ಬಡ ಜನರಿಗೆ BPL ಫ್ಯಾಮಿಲಿನವರಿಗೆ ಅಂಥವ್ರಿಗೆ ನೋಡೋದಾದರೆ ಇದರಲ್ಲಿ ಬಹಳಷ್ಟಿದೆ. ಫಾರ್ ದ ಫಸ್ಟ್ ಟೈಮ್ ಯು ವಿಲ್ ಫೈಂಡ್ ಎವ್ರಿ BPL ವರ್ಕ್ ಈಸ್ ಕವರ್ಡ್ ಓವರ್ 2 lakh ಇನ್ಶೂರೆನ್ಸ್ ಆಫ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅಟ್ ಎ 12 rupees ಪ್ರೀಮಿಯಂ. 12 ರೂಪಾಯಿ ಕೊಟ್ಟರೆ ಒಬ್ಬನಿಗೆ 2 ಲಕ್ಷ ಇನ್ಶೂರೆನ್ಸ್ ಕೊಡ್ತಾರೆ. ಅವನು ಏನು ಆಕ್ಸಿಡೆಂಟ್ ಸತ್ತು ಹೋದರೆ 2 ಲಕ್ಷ ಸರ್ಕಾರ ಕೊಡ್ತದೆ. ಅದರ ಮೇಲೆ ಇನ್ನೊಂದು another 2 lakhs he has given ಲೈಫ್ ಇನ್ಶೂರೆನ್ಸ್ ಫಾರ್ ಎ ಪ್ರೀಮಿಯಂ ಆಫ್ 330 rupees per year. 330 ರೂಪಾಯಿಗೆ ಅವನು 2 ಲಕ್ಷ ಲೈಫ್ ಇನ್ಶೂರೆನ್ಸ್ ಕೊಡ್ತಾನೆ. ಅದರ ನಂತರ ಗೌರ್ಮೆಂಟ್ ಅಗೇನ್ ಸೆಡ್ ಐ ವಿಲ್ ಗಿವ್ ಯು ಪೆನ್ಷನ್ ಅಪ್ ಟು 1000 rupees, 500 ರೂಪಾಯಿ ನಾನು ಕೊಡ್ತಾ 500 ರೂಪಾಯಿ ನೀನು ಹಾಕಪ್ಪ ಅಂತೇಳಿ. ಆ ಪೆನ್ಷನ್ ಸ್ಕೀಮ್ ಕೂಡ ಗೌರ್ಮೆಂಟ್ ವಾಂಟ್ ಇಂಟ್ರೊಡ್ಯೂಸ್ ಫಾರ್ ದ BPL ಫ್ಯಾಮಿಲಿ. ಸೊ ಇಫ್ ಯು ರಿಯಲಿ ಸಿ ದ BPL ಫ್ಯಾಮಿಲಿ, ಇಟ್ ಇಸ್ ಸೋಷಿಯಲ್ ಸೆಕ್ಯೂರಿಟಿ, ಐ ಕ್ಯಾನ್ ಸೇ ಎಕ್ಸಾಕ್ಟ್ಲಿ. ಅಂದ್ರೆ ಇಲ್ಲಿ ಜನ್ಧನ್ ಯೋಜನೆಯ ಒಂದು ಮುಂದುವರೆದ ಭಾಗವಾಗಿ ಇದನ್ನು ಇಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ಟವರ್ಡ್ಸ್ ಜನ್ಧನ್. It is a moving forward from Jandan. I think never in India we have such social security. Second, this government doesn't believe in subsidy. Yes. Yella hana, the free code hana, other subsidy. No, they said we will give the money in the right format, which can give you social security to you. Yes. Not because subsidy is given, it is forgotten the next day. Yes. People just spend the money. But here it is given in indirect form, so that he feels socially secure. Yes. And I am part of this country, and my family also, I am very much
ಸೇಫ್ ಅಂತೇಳಿ ಅಂಥದ್ದೊಂದು ಮತ್ತು ನ್ಯಾಷನಲ್ ಪೆನ್ಷನ್ ಸ್ಕೀಮು ಅದಕ್ಕೆ ಒತ್ತು ಕೊಟ್ಟಿದ್ದಾರೆ. ಅದು ಗ್ರಾಮೀಣ ಭಾಗದ ಜನರನ್ನು ಕೂಡ ಗಮನದಲ್ಲಿ ಇಡಲಾಗಿದೆಯಾ? ಯಾಕಂದರೆ ಇಂಡಸ್ಟ್ರಿಯಲ್ ಸೆಕ್ಟರ್ಗೆ ನೋಡಿದರೆ ಒಂದಷ್ಟು ಬೇರೆ ಬೇರೆ ಇದನ್ನು ಕೊಡಲಾಗ್ತಿರುವಂಥ ಸಂದರ್ಭದಲ್ಲಿ ಮತ್ತೊಂದು ವಿಚಾರ ಇದೆ, ಅದು ನಾನು ಮತ್ತೆ ನಿಮಗೆ ಕೇಳ್ತೇನೆ. ಒಂದು ನರೇಂದ್ರ ಮೋದಿ ಅವರು ಒಂದಷ್ಟು ಜಂಜಾಟದಲ್ಲಿದ್ದಾರೆ, ಯಾವ ರೀತಿಯಲ್ಲಿ ಕೈಗಾರಿಕೆಗಳಿಗೆ ಭೂಮಿಯನ್ನು ರೈತರ ತೆಗೆದುಕೊಳ್ಳೋದ್ರ ಬಗ್ಗೆ. ಗ್ರಾಮೀಣ ಭಾಗದ ಜನರಿಗೆ ಹಾಗೆ ಗ್ರಾಮೀಣ ಭಾಗ ಹೇಳೋದಂದರೆ ಅಗ್ರಿಕಲ್ಚರಿಗೆ ಒತ್ತು ಇದ್ದೇ ಇದೆ. ಅದು ನಮ್ಮ ದೇಶ ಅಗ್ರಿಕಲ್ಚರ್ ಕಂಟ್ರಿ ಅಂತ ಹೇಳ್ತಾ ಇದ್ದೇವೆ ನಾವು, ಅದಕ್ಕೆ ಒತ್ತು ಯಾವಾಗಲೂ ಇದೆ. ಆದರೆ ಈ ಸಲ ಅವರು ಬಹಳಷ್ಟು ಒತ್ತು ರೋಡ್ಸಿಗೆ, 25,000 ಕೋಟಿ ಖಾಲಿ ರೋಡ್ಸಿಗೆ ಇದು ಮಾಡಿದ್ದಾರೆ. 70,000 crores ಫಾರ್ ಇನ್ಫ್ರಾಸ್ಟ್ರಕ್ಚರ್. Yes. So there is a lot of emphasis given on the road, the infrastructure, the power. He has sanctioned 5 ultra mega power projects. Yes. So that I think it is going to give a lot of impetus. And the solar mission, as you know, his main mission is solar. To make this country free from what do you say, the conventional power. And to make ಆದರೆ ಅದೆಲ್ಲವೂ ಕೂಡ ಗ್ರಾಮೀಣ ಭಾಗದ ಜನರಿಗೆ ಎಷ್ಟು ಲಾಭ ಆದೀತು ಅಂತಂದ್ರೆ, ಗ್ರಾಮೀಣ ಭಾಗದ ಜನರಿಗೆ ಈಗ ನರೇಗಾ ಅಂತ ಅನ್ನುವಂಥ ಯೋಜನೆಗಳಾಗಿರಲಿ, Manrega, he has given again 35,000 crores this year. Even though it's a it's a scheme of the Congress government, but he said I am continuing with the good schemes, and he still given 35,000 crores for that. So Manrega continues even today, and he wants to rationalize subsidies. So the biggest today problem is of subsidies. Maybe the cooking subsidy. Other than he wants to rationalize the subsidies, and see the social security is given the most importance in this whole system. So, yes. Yes, ಅದರ ಭಾಗವಾಗಿ ಈಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಒಂದಷ್ಟು ನಷ್ಟದಲ್ಲಿದ್ದಾವೆ. ಅದನ್ನು ಉಳಿಸುವುದು ಹೇಗೆ ಅನ್ನುವಂಥದ್ದು ಬಹಳ ಕಷ್ಟದಲ್ಲಿರುವಂಥದ್ದು. ಸೊ ಇಲ್ಲಿ ಮೇಕ್ ಇನ್ ಇಂಡಿಯಾ ಅಂತ ನಾವು ಹೇಳ್ತಾ ಇದ್ದೇವೆ. ನೀವು ಆಗಲೇ ಒಂದು ಅಂಶವನ್ನು, ಒಂದು ಪಾಯಿಂಟನ್ನು ನೀವು ಹೇಳಿದಿರಿ, ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತೀವಿ. ನಿಜವಾದ ಅರ್ಥದಲ್ಲಿ ಮೇಕ್ ಇನ್ ಇಂಡಿಯಾಗೆ ಪೂರಕವಾಗಿತ್ತಾ, ಇಲ್ಲಿ ನಿಜವಾಗಿಯೂ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿಗೆ ಒತ್ತು ನೀಡಲಾಗಿದೆಯಾ ಈ ಬಜೆಟ್ನಲ್ಲಿ ಅಂತ ಅನ್ನುವಂಥದ್ದು ಏನಾದರೂ ಗೊತ್ತಾಗ್ತಾ ಇದೆಯಾ? ಇಲ್ಲ, we have not been the SSIs have not been given enough importance ಕೊಡಲಿಲ್ಲ ಈ ಬಜೆಟ್ ಅಲ್ಲಿ. ಮಾತ್ರ ಅವರು ಮೈಕ್ರೋ ಫೈನಾನ್ಸಿಂಗ್ ಅಂತ ಒಂದು ತಂದಿದ್ದಾರೆ, ವೇರ್ ಇಫ್ ಯು ನೀಡ್ 10 lakh of rupees, 10 ಲಕ್ಷ ಬೇಕಾದ್ರೆ ಆ ಮೈಕ್ರೋ ಫೈನಾನ್ಸಿಂಗ್ ಒಂದು 72 ಅಪ್ಲಿಕೇಶನ್ ಆಲ್ರೆಡಿ ಗವರ್ಮೆಂಟಿಗೆ ಬಂದಿದ್ದುಂಟು ಈ ಮೈಕ್ರೋ ಫೈನಾನ್ಸಿಂಗ್ ಬ್ಯಾಂಕ್ ಓಪನ್ ಮಾಡಲಿಕ್ಕೆ. ಮತ್ತೆ ಅವ್ರದ್ದು ಪೋಸ್ಟ್ ಆಫೀಸ್ ಅನ್ನು ಜನಧನ ಯೋಜನೆಗೆ ಕೂಡ ದೇ ಆರ್ ಗೋಯಿಂಗ್ ಟು give banking licenses to the post offices. Adu ಈಗ ಹೇಗೆ how are the effects going to come out is what we have to see. ಅದು ಹೇಗೆ ಅವರು ಅದನ್ನು ಅಪ್ಲೈ ಮಾಡ್ತಾರೆ ಅದು ನೋಡಬೇಕಾಗ್ತದೆ. ಎಸ್ 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 ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿಗೆ ಅವಕಾಶಗಳು ಇಲ್ಲ ಅಂತಂದರೆ ದೊಡ್ಡ ಕೈಗಾರಿಕೆಗಳ ನಡುವೆ ಅವುಗಳು ಬಹಳ ಫೈಟ್ ಮಾಡುವಂಥ ಸಂದರ್ಭಗಳು ಇರುವಂಥದ್ದು. ಕೆಲವೊಂದು ಪ್ರಾಡಕ್ಟ್ಗಳು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಆಗ್ತಾ ಇರುವಂಥ ಪ್ರಾಡಕ್ಟ್ಗಳನ್ನು ಬಿಗ್ ಸ್ಕೇಲ್ ಇಂಡಸ್ಟ್ರಿ ಅವರು ಮಾಡ್ತಾ ಇರುವಂಥ ಸಂದರ್ಭ. ಸೊ ಇವುಗಳ ಬಗೆಗೆ ಏನಾದರೂ ಒಂದು ಸ್ವಲ್ಪ ಅವಕಾಶಗಳು ನೋಡಲಾಗ್ತಾ ಇದೆಯಾ, ಸಾಧ್ಯ ಇದೆಯಾ? ಇಲ್ಲ, ಅವರು ಎಕ್ಸೈಸ್ ಡ್ಯೂಟಿ ಅನ್ನು ಕೂಡ 12.36 ಇಂದ 12.5 ಮಾಡಿದ್ದಾರೆ. ಮತ್ತೆ ಓವನ್ ಸ್ಯಾಕ್ಸ್ ಇಲ್ಲಿ ನಮ್ಮ ಮಂಗಳೂರದ ಪ್ರದೇಶದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆದಲ್ಲಿ ಓವನ್ ಸ್ಯಾಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಉಂಟು, ಅದರದ್ದು ಎಕ್ಸೈಸ್ ಡ್ಯೂಟಿ ಅವರು 15% ಮಾಡಿದ್ದಾರೆ. ಈ ಇಂಥದ್ದು ವ್ಯವಸ್ಥೆ ಮಾಡಿದ್ರೆ ಇವ್ರದ್ದು ನಡೆಸಲಿಕ್ಕೆ ಆಗ್ತದಾ ಇಲ್ಲ ನಾವು ನೋಡ್ಬೇಕಾಗ್ತದೆ. ಸಣ್ಣ ಕೈಗಾರಿಕೆಗಳು ಬಹಳ ದೊಡ್ಡ ಒಂದು ನಷ್ಟವನ್ನು ಅನುಭವಿಸುವಂತ. ಮತ್ತೆ ಸರ್ವಿಸ್ ಟ್ಯಾಕ್ಸ್ ಕೂಡ ಫ್ರಮ್ 12.36 they have increased to 14%. ಸೊ ಪೀಪಲ್ ಆರ್ ಸ್ಟಿಲ್ ಅಪ್ರೆನ್ಸಿವ್ ಇನ್ ದಿ ಸರ್ವಿಸ್ ಸೆಕ್ಟರ್ ಕಿ ಇದು ಏನಾಗ್ತದೆ. ಮಾತ್ರ FM ಅವರು ಹೇಳಿದ್ದಾರೆ ದಿಸ್ ಇಸ್ ಟು ಬ್ರಿಂಗ್ GST ಫ್ರಮ್ next year from the 1st of April. So to bring GST we are bringing this tax rate to that level ಅಂತ ಒಂದು ಅವರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಸರ್ವಿಸ್ ಸೆಕ್ಟರ್ಗಳಲ್ಲಿ PPP ಯೋಜನೆಗಳನ್ನು ಮತ್ತೆ ಬಹುಶಃ ಮುಂದುವರಿದ ಭಾಗವಾಗಿ ಈ ಸರ್ಕಾರನೂ ಕೂಡ ಒಂದಷ್ಟು ಹಾಕಿಕೊಂಡಿದೆಯಾ ಅಂತ ಅನ್ನುವಂಥದ್ದು ಏನಾದರೂ ಕಾಣ್ತಾ ಇದೆ? ಈಗ ತಾವು ಒಂದು ಹೇಳಿದ್ರಾಗ ಈಗ SME ಇದೊಂದು ಒಳ್ಳೆಯ ಭಾಗ ನೋಡಿ. ಈಗ 28,000 crores ಈ ಆಸ್ ಏಜೆಂಟ್ ಫಾರ್ ಮುದ್ರಾ ಬ್ಯಾಂಕ್ ಅಂತೇಳಿ ಫಾರ್ SME ಸೆಕ್ಟರ್ಗೋಸ್ಕರ. ಈಗ ನಾವು ಹೇಳ್ತೇವೆ SME ಸೆಕ್ಟರ್ಗೆ ಟ್ಯಾಕ್ಸ್ ಕಮ್ಮಿ ಮಾಡಲಿಲ್ಲ ಅಂತೇಳಿ, ಆದರೆ ಟು ಡೆವಲಪ್ ಎಂಟರ್ಪ್ರಿನರ್ಶಿಪ್ ಆ್ಯಂಡ್ ಟು ಸಿ ದಟ್ ಇಂಡಸ್ಟ್ರಿ ಆರ್ ಸಪೋರ್ಟೆಡ್ he has started new 20,000 crores Mudra Bank anteli only for the SME sector, which I feel it's very good, because there's no point giving certain subsidies to you, but unless until there is a solid base of entrepreneurship is given to you. ಅದಕ್ಕೆ ಅವರು 20,000 ಕೋಟಿ ಮುದ್ರಾ ಬ್ಯಾಂಕ್ ಅಂತ ಮಾಡಿ. ಮತ್ತೆ ಹೊಳೆಯಾಗಿ ರೂರಲ್ಗೆ 5,300 ಮುದ್ರಾ ಬ್ಯಾಂಕ್ ಏನಾಗಿರ್ತದೆ ಈಗ ಆಲ್ರೆಡಿ ಇರುವಂತದ್ದು ಬ್ಯಾಂಕ್ಗಳಾಗಿ ಅಲ್ಲ, ದಿಸ್ ಇಸ್ ಅ ನ್ಯೂ ಕಾನ್ಸೆಪ್ಟ್ he has made to support the SME sector. ಅವ್ರಿಗೆ ಬೇಕಾಗುವಂಥ ಎಂಟರ್ಪ್ರಿನರ್ಶಿಪ್ ಸೀಡ್ ಮನಿ, ಅವ್ರಿಗೆ ಬೇಕಾಗುವಂಥ ಟೆಕ್ನಾಲಜಿಕಲ್ ಸಪೋರ್ಟ್
through the Mudra Bank it is given. This is a new concept he has developed. Probably that will be the biggest boon for the SME sector, I feel. And then he has a rural one. He has given 5,300 for micro irrigation, 25,000 crore for rural infrastructure. That is the biggest. And the biggest thing is 6 crore homes in the rural sector. And it is given an infrastructure status. You can say small housing project. He's been given an infrastructure status with 6 crore homes by 2020. So this is the biggest gift to the rural sector, you can see. Yes. The government has given. ಗುಡಿ ಕೈಗಾರಿಕೆಗಳು ಕೊಡಲಾಗಿದೆ. Yes. ಈ ಹೋಮ್ ಪ್ರಾಡಕ್ಟ್ಗಳು ಮಾಡ್ತಾರೆ. ಅಲ್ಲ, for ಮನೆಗೆ to build houses in the rural sector and also for rural infrastructure and the micro irrigation. So this is on the whole, he has given a very good benefit to the rural area and the toilets. Yes. The rural toilets ಕೂಡ. ಅಂದ್ರೆ ಈಗ ಈಗಾಗಲೇ ಇರುವಂಥದ್ದು ಸ್ವಚ್ಛ ಭಾರತದ ಒಂದು ಕಾನ್ಸೆಪ್ಟ್ ಅನ್ನ ನರೇಂದ್ರ ಮೋದಿ ಮೊದಲಿನಿಂದಲೇ ತಂದಿದ್ದಾರೆ. ಬಹುಶಃ ಬಜೆಟ್ನಲ್ಲಿ ಅದಕ್ಕೆ ಒಂದಷ್ಟು ಅವರು ಫಂಡ್ಗಳನ್ನು ಇಡದೆ ಹೋದರೆ ಅದರ ಆ ಕನಸನ್ನು ಅವ್ರು ನನಸು ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತ ಅನ್ನೋದು. ಬಹುಶಃ ಭಾಳ ಮುಖ್ಯವಾಗಿ ಗ್ರಾಮೀಣ ಭಾಗದ ಜನರಿಗೆ ನೀವೇ ಹೇಳಿದಂಥ ಈ ಎಲ್ಲ ಅಂಶಗಳನ್ನು ಮನೆ ಕಟ್ಟುಕೊಡುವಂಥದ್ದು ಮತ್ತು ಶೌಚಾಲಯಗಳ ನಿರ್ಮಾಣ ಬಹುಶಃ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ ಅಂತ ಅನ್ನುವಂಥದ್ದು. ಅಲ್ಲ, ಇದರ ಸ್ವಚ್ಛ ಭಾರತ್ ಕೂಡ ನೋಡಿದ್ರೆ ಈಗ ಸ್ವಚ್ಛ ಭಾರತ್ ಆ್ಯಂಡ್ ಕ್ಲೀನ್ ಗಂಗಾ ಈ ಎರಡು ಪ್ರಾಜೆಕ್ಟ್ ಕೂಡ ಈಸ್ ಗಿವಿಂಗ್ 100% ಟ್ಯಾಕ್ಸ್ ಎಕ್ಸಂಪ್ಷನ್. ಕ್ಲೀನ್ ಗಂಗಾದ ಬಗ್ಗೆ ಅಷ್ಟೇನು ಹೆಚ್ಚು ಮಾಡಿದ್ದಾರೆ. ಈಸ್ ಗಿವನ್ ಕ್ಲೀನ್ ಗಂಗಾ ಆಲ್ಸೋ. ಕ್ಲೀನ್ ಗಂಗಾ ಆ್ಯಂಡ್ ಸ್ವಚ್ಛ ಭಾರತ್ ಎರಡು ಪ್ರಾಜೆಕ್ಟಿಗೆ ಯು ಆರ್ ಗೋಯಿಂಗ್ ಟು ಡೊನೇಟ್, ಯು ಕ್ಯಾನ್ 100% ಎಕ್ಸಂಪ್ಷನ್. ಸೊ ದಟ್ ಕ್ಲಿಯರ್ಲಿ ಶೋಸ್ ಹೌ ಟು ಮೊಬಿಲೈಸ್ ದ ಫಂಡ್ಸ್. ನಾವೀಗ ಸ್ವಚ್ಛ ಭಾರತ ಹೇಳ್ತೇವೆ, ಕ್ಲೀನ್ ಗಂಗಾ ಏನಿಂದ ಹಣ ಬರುತ್ತೆ ಅಂತೇಳಿ. ಆದರೆ ಈ ಬಜೆಟಲ್ಲಿ ಅದಕ್ಕೆ ದಿಕ್ಕು ಕಾಣ್ತಾ ಇದೆ. ಅವ್ರು ಒಂದು ಹೇಳುವಾಗ ಕ್ಲೀನ್ ಗಂಗಾ ಸ್ವಚ್ಛ ಭಾರತ ನಾವು ಎಲ್ಲಿ ಹಣ ಬರುತ್ತಪ್ಪ ಅಂತೇಳಿ. ಆದರೆ ಇವತ್ತು ನಮ್ಗೆ ಗೊತ್ತಾಗಿದೆ, he is having said you donate to clean Ganga and Swachh Bharat, take 100% tax exemption, so that the funds for that they'll not be starved for funds. Yes. In that project. So Swachh Bharat ಆಮೇಲೆ ಮೇಕ್ ಇನ್ ಇಂಡಿಯಾ, ಸೊ ಕ್ಲೀನ್ ಗಂಗಾ, ಇವೆಲ್ಲ ಯಾವುದನ್ನೆಲ್ಲ ಹೇಳಲಾಗಿದೆ ಅವೆಲ್ಲವನ್ನು ಕೂಡ ಬಜೆಟ್ನಲ್ಲಿ ಅದಕ್ಕೆ ಬೇಕಾದಂಥ ಒಂದಷ್ಟು ಅಂಶಗಳನ್ನು ಸೇರಿಸಿಕೊಳ್ಳಲಾಗಿದೆ ಅಂತ ಅನ್ನುವಂಥದ್ದು. ಸೊ ಈ ಪ್ಲ್ಯಾನಿಂಗ್ಸ್ಗಳು ಸರ್, ಏನು ಪ್ಲ್ಯಾನಿಂಗ್ಸ್ಗಳು, ಈಗ ಪಂಚವಾರ್ಷಿಕ ಯೋಜನೆಗಳು ಅಂತ ಇರುತ್ತೆ, 5 year ಪ್ಲ್ಯಾನರ್. ಈ 5 year ಪ್ಲ್ಯಾನರ್ ಬಗ್ಗೆ ಒಂದಷ್ಟು ಕೆಲವು ಬಜೆಟ್ನಲ್ಲಿ ಅವರು ನಮೂದಿಸಲಾಗಿದೆ ಅಂತ ಅನ್ನುವಂಥದ್ದು. ಸೊ ಇಂಡಸ್ಟ್ರಿ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಇಯರ್ ಪ್ಲ್ಯಾನರ್ನಲ್ಲಿ ಸೊ ಯಾವುದನ್ನಲ್ಲಿ ನೋಡಬಹುದಿದೆ, ಯಾವ ರೀತಿಯಲ್ಲಿ ಹಾಕಲಾಗಿದೆ? ಅವರು ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನು 30% ಇಂದ 25% ಮಾಡಿದ್ದಾರೆ. ಈ 4 ವರ್ಷದಲ್ಲಿ ಅದನ್ನು ಕಡಿಮೆ ಮಾಡ್ತಾರೆ. ಮಾತ್ರ ಅವರು ಸೆಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 2% ಇನ್ಕಮ್ ಟ್ಯಾಕ್ಸ್ ಮೇಲೆ ವೆಲ್ತ್ ಟ್ಯಾಕ್ಸ್ ಅಬಾಲಿಷ್ ಮಾಡಿ 2% ಇನ್ಕಮ್ ಟ್ಯಾಕ್ಸಿಗೆ ಹಾಕಿದ್ದಾರೆ. ಮಾತ್ರ ಈ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನು ಅವರು ಅನೌನ್ಸ್ ಮಾಡುವಾಗ ಇಮಿಡಿಯೇಟ್ಲಿ ಶೇರ್ ಮಾರ್ಕೆಟ್ ಮೇಲೆ ಹೋಯಿತು. ಮತ್ತೆ ಅದರ ನಡುವನ್ನು ನೋಡುವಾಗ ಇದು 4 ವರ್ಷದಲ್ಲಿ ಅವರು 5% ಅನ್ನು ಕಮ್ಮಿ ಮಾಡ್ತಾರೆ. ಮತ್ತೆ ಕೆಲವು ಸಬ್ಸಿಡಿ ಅವರಿಗೆ ಅಂತ ಎಕ್ಸಂಪ್ಷನ್ ಇತ್ತು ಕಾರ್ಪೊರೇಟ್ ಅವರಿಗೆ, ಅದನ್ನು ಅವರು ವಿಡ್ರಾ ಮಾಡಿದ್ದಾರೆ. ಸೊ ದಿಸ್ ಇಸ್ ದಿ ಕೈಂಡ್ ಆಫ್ ಪ್ಲಾನಿಂಗ್. ಅಂದ್ರೆ ಯಾವ ಕಂಪನಿಗಳು ಪೂರಕವಾಗಿ ಬಜೆಟ್ನಲ್ಲಿ ಒಂದಷ್ಟು ಅಂಶಗಳು ಇವೆಯೋ ಆ ಅದರ ಎಲ್ಲ ಅಂಕಗಳು ಅಂದ್ರೆ ಶೇರ್ ಮಾರ್ಕೆಟ್ನಲ್ಲಿ ಏರಿಕೆ ಆಗಿರುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಅಂತ ಅನ್ನುವಂಥದ್ದು. ಎಸ್, ಬಹಳ ಮುಖ್ಯವಾಗಿ ನಾನು ಮತ್ತೊಂದು ವಿಚಾರವನ್ನು ಹೇಳಬೇಕಾಗಿರುವಂಥದ್ದು ಈ ಸರ್ವಿಸ್ ಟ್ಯಾಕ್ಸ್. ಈಗಾಗಲೇ ಸುಮಾರು ಒಂದು 28% ಸರ್ವಿಸ್ ಟ್ಯಾಕ್ಸ್ ಮತ್ತು ವ್ಯಾಟನ್ನು ತೆಗೆದುಕೊಂಡು 28%. ಎಸ್, ಏನು ಮತ್ತೆ ಈ ಬಜೆಟ್ನಿಂದ ನಾವು ಒಂದಷ್ಟು ಏನಾದರೂ ಇಳಿಕೆಗಳನ್ನು ಕಡಿತಗಳನ್ನು ನಿರೀಕ್ಷಿಸಬಹುದಾಗಿದೆ, ಮತ್ತೆ ಏರಿಕೆ ಆಗ್ತಾ ಇದೆ ಅಂತ ಅನ್ನೋದು. ಅದೇ ಅವರಂದರೆ ಅವರ ಯಾಕೆ ಮಾಡಿದ್ರೆ ನಮಗೆ ಅರ್ಥ ಆಗೋಲ್ಲ. 12.3 ಆಲ್ರೆಡಿ ವಾಸ್ ಆನ್ ದ ಹೈಯೆಸ್ಟ್ ಸೈಡ್. ಅದನ್ನು ಬಿಟ್ಟು 14% ಮಾಡಿದರೆ ಪ್ರಾಯಶಃ ಒಂದೇ ಅವರು ಇರೋದಿರ್ಬೇಕಂದ್ರೆ ಬರುವ ವರ್ಷ GST ಬರುತ್ತೆ. GST ಬರುವಾಗ 14% ಏರಿಸ್ತಾರೆ ಅವರು. ಈಗ 12.5 ಎಕ್ಸೈಸ್ ಡ್ಯೂಟಿಯನ್ನು 14% ಏರಿಸಿ ಪ್ರಾಬ್ಲಿ ದಟ್ ಮೇ ಬಿ ದ ಕಾಮನ್ GST ಫಾರ್ ದ ಫಸ್ಟ್ ಸ್ಟೇಜ್. ಅದಕ್ಕೋಸ್ಕರ ಇದನ್ನು ಈಗ ಏರಿಸೋಣ ಕಡೆ. ಆದರೆ ಅದು ಇಟ್ ಅಗೇನ್ ಸ್ಟಾರ್ಟ್ ಇನ್ಫ್ಲೇಷನ್ ಅಗೇನ್ ಸ್ಟಾರ್ಟ್ ಅಪ್ ನಾವು ಬಿಕಾಸ್ ಆಫ್ ದ ಇನ್ಕ್ರೀಸ್ ಇನ್ ಸರ್ವಿಸ್ ಟ್ಯಾಕ್ಸ್. ಇಟ್ ವಿಲ್ ಬಿ 1 more point for inflation. So when inflation was contained now, but the finance idea may be because the petroleum costs have come down, so inflation has been contained or curtailed now. So now I have got liberty to increase the service tax and the. But I have a lot of apprehensions that this service tax increase again may bring inflation. Probably that is, I think, one of the factors. ಎಲ್ಲೋ ಫ್ಯೂಯಲ್ ಇದ್ದು ರೇಟ್ ಕಡಿಮೆ ಆಗಿದೆ ಅಂತ ಅನ್ನುವಂಥದ್ದು ಯಾವುದಕ್ಕೂ ಇಂಡಸ್ಟ್ರಿಗಾಗಲಿ ಬೇರೆ ಯಾವುದೇ ಇನ್ನಿತರ ಇದಕ್ಕೆ ಬೆಲೆಗಳಿಗೆ ಅದು ಸಂಬಂಧವೇ ಆಗಲಿಲ್ಲ ಅಂತ ಅನ್ನೋದು. ಸೊ ರಿಲೇಷನೇ ಇಲ್ಲ ಅದಕ್ಕೆ. ಎಲ್ಲೋ ನಮಗೆ ಫ್ಯೂಯಲ್ ಇದ್ದು ರೇಟ್ ಜಾಸ್ತಿ ಆದಾಗ ಎಲ್ಲ ರೇಟ್ ಜಾಸ್ತಿ ಆಗ್ತದೆ, ಆದರೆ ಫ್ಯೂಯಲ್ ರೇಟ್ ಕಡಿಮೆ ಆಗ್ತದೆ ಅಂತ ಅನ್ನುವಾಗ ಅದನ್ನು ನಾವು ಮತ್ತೆ ಕಡಿಮೆ ಆಗ್ತದೆ ಅಂತ ಅನ್ನೋದು ನಿರೀಕ್ಷೆ ಜನಸಾಮಾನ್ಯರ ಮಟ್ಟಿಗೆ ಹೇಳುವಾಗ ಅದನ್ನು ಹಾಗೆ ಹೇಳಬೇಕಾಗ್ತದೆ ಅಂತ ಅನ್ನೋದು ಏನು ಹೇಳ್ತೀರಿ?
ಈಗ ಅಮೆರಿಕದಲ್ಲಿ ನೀವು ನೋಡುವಾಗ ಈ ಬ್ಯಾರಲ್ ಕ್ರೂಡ್ ಪ್ರೈಸ್ ಅಲ್ಲಿ ಅವ್ರದ್ದು ಫ್ಯೂಲ್ ಪ್ರೈಸ್ 50% ಆಗಿದುಂಟು. ನಮ್ಮ ಇಂಡಿಯಾದಲ್ಲಿ ಅವರು ಅಂತ ಕೆಲಸ ಮಾಡಲಿಲ್ಲ. ಅವರು ಎಕ್ಸೈಸ್ ಡ್ಯೂಟಿಯನ್ನು ಏರಿಸಿ ತಮ್ಮ ಬಜೆಟ್ ಡೆಫಿಸಿಟ್ ಅನ್ನು ಅದರಲ್ಲಿ ಮಾಡುವಂಥದ್ದು ಕೆಲಸ ಮಾಡಿದ್ದಾರೆ. ಮಾತ್ರ ನೀವು ನೋಡಿದರೆ ಈ ಬಜೆಟ್ ಅಲ್ಲಿ ಸಾಮಾನ್ಯ ಜನರಿಗೆ ಅಪ್ ಟು 4.44 ತನಕ ಟ್ಯಾಕ್ಸ್ ಎಕ್ಸಂಪ್ಷನ್ ಲಿಮಿಟ್ ಈ ಸಲ ಬಂದಿದ್ದುಂಟು. 2.5 ಲಕ್ಷ ಆ್ಯಕ್ಚುಲ್ ಇನ್ಕಮ್ ಎಕ್ಸಂಪ್ಷನ್ ಉಂಟು. ಮತ್ತು 1.5 ಲಕ್ಷ ಅವರಿಗೆ ಬೇರೆ ಇನ್ವೆಸ್ಟ್ಮೆಂಟ್ ಇನ್ PF, LIC, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಮಾಡಿದ್ದಾರೆ. ಬೇರೆ 800 ರೂಪಾಯಿದು ಮಂತ್ಲಿ ಟ್ರಾವೆಲ್ ಎಕ್ಸ್ಪೆನ್ಸನ್ನು ಡಬಲ್ ಮಾಡಿದ್ದಾರೆ. ಅದು ಒಂದು 19,200 ಆಗ್ತದೆ. ಪ್ಲಸ್ ಅವರು ನಮ್ಮ ಮೆಡಿಕ್ಲೇಮ್ ಪಾಲಿಸಿಯನ್ನು 15,000 ಎಕ್ಸಂಪ್ಷನ್ ಇದ್ದದ್ದು ಅವರು 25 ಮಾಡಿದ್ದಾರೆ. ಆ ಒಂದು ಬಗ್ಗೆ ಸಾಮಾನ್ಯ ಜನರಿಗೆ ಇದು ಒಂದು ಬಹಳವಾದ ಇಟ್ ಇಸ್ ಎ ಗುಡ್ ಬೂಸ್ಟ್ ಟು ದಿ ಕಾಮನ್ ಪೀಪಲ್. ಬಟ್ ಎಸ್, ವಿ ಹ್ಯಾವ್ ಟು ಲಿವ್ ವಿತ್ ಸ್ಮಾಲ್ ರಿಡಕ್ಷನ್ಸ್ ಇನ್ ದಿ ಇನ್ಕಮ್ ಟ್ಯಾಕ್ಸ್. ಎಸ್, ವೆರಿ ಸ್ಮಾಲ್. ಎಸ್, ಇನ್ನು ಬಹಳಷ್ಟು ಪ್ರಶ್ನೆಗಳು ಕೇಳಬೇಕಾಗಿದೆ. ಬಹಳ ಮುಖ್ಯವಾಗಿ ಸ್ಮಾರ್ಟ್ ಸಿಟಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಪರ್ಯಾಯ ಪೆಟ್ರೋಕೆಮಿಕಲ್ಸ್ಗೆ ಸಂಬಂಧಪಟ್ಟ ಒಂದಷ್ಟು ಡೆವಲಪ್ಮೆಂಟ್ ಆಗ್ತಾ ಇದ್ದಾರೆ. ಸೊ ಇದಕ್ಕೆ ಇನ್ನೊಂದು ಪರ್ಯಾಯವನ್ನು ಅಮೇರಿಕ ಈಗಾಗಲೇ ಕಂಡು ಹಿಡಿದಿರುವಂಥದ್ದು. ಸೊ ಹಾಗಾಗಿನೇ ಇವತ್ತು ಫ್ಯೂಯಲ್ ದರ ಇಷ್ಟು ಕಡಿಮೆ ಆಗ್ತಾ ಇರುವಂಥದ್ದು. ಇದಕ್ಕೇನಾದರೂ ಇದೆಯಾ ಅಂತ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ನಮ್ಮ ಮಾಹಿತಿಗಳನ್ನು, ಅಭಿಪ್ರಾಯಗಳನ್ನು ಹಂಚಿಕೊಳ್ಬೇಕಾಗಿದೆ. ಒಂದು ಸಣ್ಣ ಬ್ರೇಕ್ ತಗೊಳ್ತಾನೆ. ಬ್ರೇಕ್ ನಂತರ ಮತ್ತೆ ಈ ಸಂವಾದ ಕಾರ್ಯಕ್ರಮ ಮುಂದುವರೆದ